ಇನ್ನು ಬೆಳವಣಿಗೆ ಹಂತದಲ್ಲಿರುವ ತುಳು ಚಿತ್ರರಂಗದಲ್ಲಿ ಆಗಾಗ್ಗೆ ವಿಭಿನ್ನ ಸಿನಿಮಾಗಳು ತೆರೆಗಪ್ಪಳಿಸುತ್ತಿವೆ. ಸಣ್ಣ ಮಟ್ಟಿನ ತಂತ್ರಜ್ಞರು, ಸೀಮಿತ ಥಿಯೇಟರ್ ಹಾಗೂ ಪ್ರೇಕ್ಷಕ ವರ್ಗವನ್ನು ಹೊಂದಿರುವ ಕೋಸ್ಟಲ್ ವುಡ್ನಲ್ಲಿ ರಾಜ್ಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರಗಳು ಬಂದಿವೆ ಅನ್ನೋದು ಹೆಮ್ಮೆಯ ವಿಷಯ. ಇದೀಗ ಪ್ರಯೋಗಾತ್ಮಕ ಸಿನಿಮಾವಾಗಿ ಒಂದು ವಿಶಿಷ್ಟ ಕಥಾ ಹಂದರವನ್ನು ಹಿಡಿದುಕೊಂಡು ಸಿನಿಮಾವೊಂದು ನಿರ್ಮಾಣವಾಗಲು ಸಿದ್ಧವಾಗುತ್ತಿದೆ. ಅದು ಅಂತಿಂತ ಕಥಾ ಹಂದರವಲ್ಲ, ಮನುಷ್ಯನ ಜೀವ ಹಾಗೂ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡಿರುವ ಕೊರೋನಾ ಮಹಾಮಾರಿಯ ಕುರಿತು ಈ ಚಿತ್ರವಿರಲಿದೆ ಅಂತೆ. ಅಂದಾಗೆ ಈ ಚಿತ್ರದ ಹೆಸರು ಜಿಟಿಗೆ. ಕರಾವಳಿಯ ವಿವಿಧ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಜಿಟಿಗೆ ದಿ ಲೈಟ್ ಆಫ್ ಹೋಪ್ ಎಂಬ ಶೀರ್ಷಿಕೆಯೊಂದಿಗೆ ಸೆಟ್ ಏರಲಿದೆ. ಚಿತ್ರದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನವೀನ್ ಡಿ ಪಡೀಲ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಲಿದ್ದು, ಚಿತ್ರದ ಕಥೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನ ಮಲಯಾಳಂ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿರುವ ಗಡಿನಾಡ ಕಲಾವಿದ ಸಂತೋಷ್ ಮಾಡ ವಹಿಸಿಕೊಂಡಿದ್ದಾರೆ. ಚಿತ್ರಕ್ಕೆ ಶಶಿರಾಜ್ ಕಾವೂರು ಸಂಭಾಷಣೆ ಇರಲಿದ್ದು, ಮಲಯಾಳಂ ಸಿನಿಮಾದಲ್ಲಿ ಉತ್ತಮ ಛಾಯಾಗ್ರಾಹಕರೆನಿಸಿಕೊಂಡಿರುವ ನಿಖಿಲ್ ಎಸ್ ಪ್ರವೀಣ್ ಈ ಚಿತ್ರಕ್ಕೂ ಕ್ಯಾಮರಾ ಕೈಚಳಕ ತೋರಿಸಿದ್ದಾರೆ. ದೇಸಿ ಫಿಕ್ಸ್ ಬ್ಯಾನರ್ ಅಡಿಯಲ್ಲಿ ಚಿತ್ರ ನಿರ್ಮಾಣವಾಗಲು ಎಲ್ಲಾ ಸಿದ್ಧತೆಗಳು ನಡೆದಿದ್ದು, ಲಾಕ್ಡೌನ್ ಮುಗಿದು ಸರ್ಕಾರ ಶೂಟಿಂಗ್ ಪರ್ಮಿಷನ್ ನೀಡಿದೊಡನೆ ಶೂಟಿಂಗ್ ಪ್ರಾರಂಭವಾಗಲಿದೆ ಅಂತ ಚಿತ್ರತಂಡ ತಿಳಿಸಿದೆ. ಪ್ರಪಂಚದಲ್ಲೇ ಇದೇ ಪ್ರಥಮ ಎಂಬಂತೆ ಚಿತ್ರತಂಡವೊಂದು ಕೊರೋನಾ ಕುರಿತಾದ ಸಿನಿಮಾ ನಿರ್ಮಿಸಲು ತಯಾರಾಗುತ್ತಿದ್ದು, ಅದು ಕೋಸ್ಟಲ್ ವುಡ್ನಲ್ಲೇ ಅನ್ನೋದು ಹೆಮ್ಮೆಯ ವಿಷಯ. ಯಾಕಂದರೆ ಲಾಕ್ಡೌನ್, ನಾನು ಈಗಿರೋದು ಕೊಚ್ಚಿನಲ್ಲಿ, ನವೀನಣ್ಣ ಬಂದೆ ಮಂಗಳೂರಿನಲ್ಲಿ, ಶಶಿರಾಜ್ ಅವರು ಆಗ ಅವರ ಮಿಸಸ್ ಮನೆಯಲ್ಲಿ ಹೆಂಡತಿ ಮನೆಗೆ ಹೋಗಿದ್ರು ಉಡುಪಿ ಹತ್ರ. ಹಾಗೆ ಎಲ್ಲರೂ ಬೇರೆ ಬೇರೆ ಕಡೆಯಲ್ಲಿದ್ದರು. ಎಲ್ಲರೂ ವಿಡಿಯೋ ಕಾನ್ಫರೆನ್ಸಲ್ಲಿ, ನಾವು ವಾಟ್ಸಪ್ ಕಾಲಲ್ಲಿ, ಫೋನಲ್ಲಿ ನಾವು ಕಥೆಯನ್ನು ಡೆವಲಪ್ ಮಾಡಿ ಜಿಟಿಕೆ ಅಂತ ನಾವು ಹೆಸರನ್ನು ಸಜೆಸ್ಟ್ ಮಾಡಿದವರು ನವೀನಣ್ಣ ಜಿಟಿಕೆ ಅಂತ ಹೆಸರು ಸಜೆಸ್ಟ್ ಮಾಡಿದ್ರು. ಹಾಗೆ ಜಿಟಿಕೆಯ ಉದ್ಭವ ಹಾಗಾಯಿತು. ಅದು ಅದರ ಪ್ರತ್ಯೇಕತೆ ನಾವು ಹೀಗೆ ಹೇಳಿದಾಗೆ ಇಡೀ ವರ್ಲ್ಡಲ್ಲಿ ನಮ್ಮ ತುಳು ಸಿನಿಮಾ ಅಂತ ಇರೋದು ಒಂದು ಚಿಕ್ಕ ಒಂದು ಬೊಟ್ಟು ಅಷ್ಟೇ, ಒಂದು ಚಿಕ್ಕ, ಅಂದರೆ ಅಷ್ಟು ಚಿಕ್ಕ ಇಂಡಸ್ಟ್ರಿ. ಆ ಚಿಕ್ಕ ಇಂಡಸ್ಟ್ರಿಯಿಂದ ಇಡೀ ಲೋಕಕ್ಕೆ ಕಂಟಕವಾಗಿರುವ ಈ ಕೋವಿಡ್-19 ಇನ್ಸ್ಪಿರೇಷನಲ್ಲಿ ಒಂದು ಸಿನಿಮಾ ಮಾಡೋದು ಅಂತಿರುವ ಒಂದು ಥ್ರಿಲ್ ನನಗೆ ತುಂಬ ಒಂದು ಹೆಮ್ಮೆ ಅನಿಸ್ತು. ಯಾಕೆಂದರೆ ತುಳುವಲ್ಲಿ ಆ ಒಂದು ಸಿನಿಮಾ ಮಾಡ್ಲಿಕ್ಕೆ ಆಗ್ತದೆ ಅಂತಿರುವ ಒಂದು ಹೆಮ್ಮೆ. ಆದ ಕಾರಣ ನಾವು ಅದನ್ನು ಆಲೋಚನೆ ಮಾಡ್ತಿದ್ದೇವೆ.